ಮಲೇಷಿಯಾ ಶ್ರೀಲಂಕಾ ದಂಪತಿಯ ಮಗಳು ಜಾಕ್ವೆಲಿನ್ ಫೆರ್ನಾಂಡಿಸ್ ಸ್ವಂತ ದ್ವೀಪ ಖರೀದಿಸಿರುವ ಬಾಲಿವುಡ್ನ ಏಕೈಕ ನಟಿ ಎನಿಸಿದ್ದಾರೆ. 1971ರ ಆಗಸ್ಟ್ನಲ್ಲಿ ಹುಟ್ಟಿದ ಜಾಕ್ವೆಲಿನ್ 2006ರಲ್ಲಿ ಮಿಸ್ ಯೂನಿವರ್ಸ್ ಶ್ರೀಲಂಕಾ ಆದರು. 2009ರಲ್ಲಿ ಅಲ್ಲಾದೀನ್ ಎಂಬ ಫ್ಯಾಂಟಸಿ ಚಿತ್ರದ ಮೂಲಕ ಬಾಲಿವುಡ್ ಹೊಕ್ಕರು. ತೆಲುಗು ಚಿತ್ರರಂಗದಲ್ಲೂ ಹೆಸರು ಮಾಡಿದ ಇವರು ಕನ್ನಡ ಹಲವಾರು ಭಾಷೆಗಳ ಕೆಲವು ಚಿತ್ರಗಳಲ್ಲೂ ನಟಿಸಿದ್ದಾರೆ. ಜಾಹೀರಾತು, ಮಾಡೆಲಿಂಗ್, ನಟನೆ ಎಂದು ಪ್ರತಿ ವರ್ಷ 12 ಕೋಟಿ ರೂಪಾಯಿ ಗಳಿಸುವ ಇವರು 101 ಕೋಟಿ ರೂಪಾಯಿಯ ಆಸ್ತಿಯನ್ನು ಹೊಂದಿದ್ದಾರಂತೆ. ಮುಂಬಯಿಯ ಪಾಲಿಹಿಲ್ನಲ್ಲಿ ಐಷಾರಾಮಿ 5 ಕೋಣೆಗಳ ಒಂದು ಫ್ಲೋರ್ ಮನೆ ಹೊಂದಿದ್ದಾರೆ. ಕೊಲಂಬೋದಲ್ಲಿ ಕೀಮ್ ಸೂತ್ರ ಎಂಬ ದೊಡ್ಡ ಹೋಟೆಲ್ ಅನ್ನು ಹೊಂದಿದ್ದಾರೆ. ಅದಕ್ಕಿಂತ ಮುಖ್ಯವಾದುದು, ಶ್ರೀಲಂಕಾದಲ್ಲಿ ಅವರು ಒಂದು ದ್ವೀಪವನ್ನು ಸ್ವಂತಕ್ಕೆ ಖರೀದಿಸಿದ್ದಾರೆ. 3 ಕೋಟಿ ಕೊಟ್ಟ ಈ ದ್ವೀಪವು 5 ಎಕರೆ ಇದ್ದು ನಿಸರ್ಗ ರಮ್ಯ ತಾಣ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕೊಲಂಬೋ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.